ಆಮಲ ನಿನ್ನ ಅಣ್ಣಂಗೆ ಶ್ಯಾಮಲ್ನೇನು ಇಲ್ಲೇ ಇರಲಿ ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಬಿಟ್ಟು ಬತ್ತೆ ಗಾಡೀಲಿ ಅಂತ ಹೇಳನಲ್ಲ. ಬೇಜಾರೇನು ಆಗ್ಲಿಲ್ಲಲ್ಲ, ಬೆಳಗಿಂದ ಒಟ್ಟಿಗೆ ಇದ್ದಿರಲ್ಲ ನೀವು. ಹಾಗೆಂತಾರ ಯೋಚನೆ ಮಾಡೋರ ಇಲ್ಲಲ್ಲ? ಇಲ್ಲಮ್ಮ, ಆ ಥರದವನೇನಲ್ಲ. ನಾವು ಒಟ್ಟಿಗೆ ಹಿಂಗೆ ಬಂತಾರೆ, ಅವರಿಗೂ ಗೊತ್ತತ್ತೆ ಎಂತಾದ್ರೂ ಮಾತಾಡೋದಿರುತ್ತೇನೋ, ಹಂಗಾಗಿ ಐಕಮ್ ಕೇಳ್ರ ಅಂತ ಅನ್ಕೊಂಡಷ್ಟೇ. ಇಲ್ಲಪ್ಪ, ಹಾಗೆಂತ ಯೋಚನೆ ಮಾಡೋದಿಲ್ಲ. ನಾನು ಮತ್ತೆ ಕೇಂಬಷ್ಟೇ ಎಂತ ಇರ್ಸ್ಕೊಂಡ್ರೆ ಏನು ಅನ್ಕೊಂಡೆ. ನನಗೆ ಒಂಚೂರು ಅಷ್ಟೇ, ಮಕ್ಕಳ ಶಾಲೆಯಿಂದ ಪಪ್ಪ ಓದ್ತಾಯ್ತಲ್ಲ ಅನ್ಕ ಯೋಚನೆ, ಮತ್ತೆಂತ ಇಲ್ಲ. ದೊಡ್ಗೆ ಗಿಡ್ಗೆ ಎಲ್ಲ ಅತ್ತಿ ಮಾಡ್ಕೊಂತಾರೆ. ಹಂಗೆ ಅವ್ರ ಎದುರಿಗೆ ಮಾತಾಡೋಕೆ ಸಮಾತಿಲ್ಲ ಕೆಲ ವಿಷಯ ಎಲ್ಲ. ಹಂಗಾಗಿ ನಾನು ಹೇಳೋದು ಅವ್ರಿಗಷ್ಟೇ, ನೀವು ಹೋಪಷ್ಟೊತ್ತಿಗೆ ಬಿಟ್ಟು ಹೋಯ್ನಿ ಅವಳನ್ನ ಅನ್ಕೊಂಡು. ನಾ ಕಡೆ ಬಿಟ್ಟು ಬತ್ತೆ ನನ್ನ ಸ್ಕೂಟಿಲ್ಲ, ಏನು ತೊಂದರೆ ಇಲ್ಲ. 8 ಗಂಟೆ ಅಷ್ಟೊತ್ತಿಗೆ ಹೋದ್ರು ಸಾಕು. ಐಕಮ್ ಕೇಳಕ್ಕಿತ್ತು, ಈಗ ಮತ್ತೆ ಐಕಂಡು ಕರಿಲ್ಲಲ್ಲ ನೀನು, ಎಂತ ಮಾಡೋಕ್ಕಿತ್ತು ಹೇಳು. ಇಲ್ದಿರಿ ಇವತ್ತೊಂದು ಐಕಂಡು ಗಮ್ಮತ್ತಲ್ಲಿ ರಾತ್ರಿ ಮಾತಾಡ್ಕೊಂಡು ಕಳಿಲಕ್ಕಿದ್ದಿ ಟೈಮ್. ಹೌದಮ್ಮ, ನನಗೂ ಮನೇಲೇ ಇದ್ದಿದ್ದು ಬೇಜಾರು ಕಣಿ. ಎಲ್ಲಿ ಹೋಪದು ಬಪ್ಪದಂತಿಲ್ಲ. ಇವ್ರು ಒಂದು ಬದಿ ಕರ್ಕೋತಿಲ್ಲ, ಒಂದು ಬದಿ ಕರ್ಕೊಬತ್ತಿಲ್ಲ. ನಮ್ಮ ನೆಂಟ್ರ ಮನೆಗಾರು ಹೋಪಂದ್ರೆ ಎಲ್ಲಿ ಅಣ್ಣನ ಮನೆ ಒಂದು, ಇನ್ನು ಅಮ್ಮಂದಂತೂ ನಿಮ್ಗೆ ಗೊತ್ತಿತ್ತಲ್ಲ, ಅವಳಾಯ್ತು ಅವಳ ಕೆಲಸ ಆಯ್ತು ಅಷ್ಟೇ. ಅಲ್ಲಿ ಹೋರಿದ್ದದ್ದು ಬೇಜಾರೆ. ಆದ್ರೂ ಶ್ಯಾಮಲ, ಹಳಿಯರವ್ರು ಒಬ್ಬರೇ ಐಕಂತಾರಲ್ಲ ಮಗ, ಒಂದೊಂದು ಸಲ ಹೋಯ್ ಒಂದೊಂದು ದಿನ ಐಕ ಬಾ. ಇನ್ನು ಅವ್ರಂತೂ ಬತ್ತಿಲ್ಲ ಈಚೆ ಬದಿಗೆ. ಅಪ್ಪ ಅವಳು ಎಲ್ಲಿ ಬತ್ತಾಳೆ, ಎಲ್ಲ ಅವ್ರ ಅಕ್ಕಂಗಿರ ಮನೆಗೆ ಹೋಗ್ತಿಲ್ಲ, ಅಲ್ಲೇ ಮನೇಲೇ ಅಲ್ಲಿ ಎಲ್ಲ ಕೂತ್ಕೊಂಡು ಎಂಥಾರು ಮಾಡ್ತೈಕಂತಾಳಷ್ಟೇ. ಯಾರು ನಮ್ಮೊಟ್ಟಿಗೇನು ಅಂಥದ್ದೇನು ಮಾತಾಡೋದು ಅನ್ಕೊಂಡೆಲ್ಲ ಇಲ್ಲ ಮಗ್ಳು ಅನ್ಕೊಂಡು. ಒಟ್ಟು ಹಳ್ತು ಆದಳಲ್ಲ ಸಮ. ನಿನ್ನ ಹೊತ್ತಿಗೆ ಅಷ್ಟು ಹಳ್ತದಾಗಳ ಬಿಡೋಕ್ಕಾಗೈದಿತ್ತು. ನಿಮ್ಮ ಅಮ್ಮನ ಬಿಟ್ಟು ನಿನ್ನ ಅಣ್ಣನೂ ತಪ್ಪು ಮಾಡೋದು ಆ ವಿಷಯದಲ್ಲಿ. ಏನೋ ಒಂದು ಹಿಡ್ತದಲ್ಲಿ ಇಟ್ಕೊಂಡು ಅಂತ ಮಾಡ್ಲಕ್ಕಿದ್ದಿತ್ತು. ಅಮ್ಮನ ಬಿಟ್ಟು ಈ ಹಳ್ತಿನ ಕಾಲದಲ್ಲ ಬೇರೆ ಮನೆ ಮಾಡ್ಕೊಂಡು ಇಪ್ಪದೇನು ಬೇಡ ಇದ್ದಿತ್ತು ಅವ್ರು. ಎಂಥದ್ದು ಮರೈತಿ ಒಬ್ಬೊಬ್ರು ಮನೆ ಕತ್ತಿ. ನನಗೊಂದು ಒಳ್ಳೇದಾಯ್ತು ಅತ್ತಿ ಮಾವ ಇಲ್ದಿದ್ದು, ರಾಗಲಿ ಇಲ್ಲ ಅತ್ಲಾಗೆ. ಅಲ್ಲ, ಮದುವೆ ಪಷ್ಟೊತ್ತಿಗೆ ಅಣ್ಣಂಗೆ ಅಪ್ಪ ಅಮ್ಮ ಇರಲಿಲ್ಲ ಇಲ್ಲಿಯೇ, ಯಾರೂ ಇರಲಿಲ್ಲ. ಅವರ ಅನಾಥ್ರೆ ಅಂದ್ರೆ ನಮ್ಮ ಜಾತಿದೆ ಯಾರೋ ಸಾಕದು ಕಂಡಿದ್ದಮ್ಮರವ್ರಿಗೆ. ಅವರು ಅಲ್ಲಿ ಕಳ್ಸಿರ ಮಿಲ್ಟ್ರಿಗೆ. ಮತ್ತು ಅವರು ಅಲ್ಲೇ ಐಕಣದು ಮತ್ತೊಂದು ಬಂದು ಯಾರು ಇಲ್ಲಲ್ಲ ಅನ್ಕೊಂಡು ಆ ಕೆಲಸದಲ್ಲೇ ಇದ್ದಿರ. ಕಡೆಗೆ ಒಂದು ವಯಸ್ಸಿನ ಕಾಲದಲ್ಲಿ ಮದುವೆ ಮಾಡ್ಕಲ್ಲ ಅನ್ಕ ನಂಗೊಂದು ಮದುವೆ ಮಾಡೋದಷ್ಟೇ. ಯಾರು ಅವರಿಗೆ ದೇಶಭಕ್ತಿಯೇ ಜಾಸ್ತಿ, ನಾವೆಲ್ಲ ಕಡೆಗೆ. ತುಂಬ ಟೈಮ್ ಆಯ್ತು ಮಾತ್ರ ಅವ್ರನ್ನ ಕಂಡಲ್ಲ. ಆದರೂ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಒಳ್ಳೆ ಇತ್ತೇನೋ ಹಾಗೆ ಅನಿಸುತ್ತಮ್ಮ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಕತ್ತಿ ಬಿಡು. ನಾವು ಫ್ರೀ, ಅವರಷ್ಟಕ್ಕೆ ಅವ್ರು, ನಮ್ಮಷ್ಟಕ್ಕೆ ನಾವು ಯಾವುದಕ್ಕೂ ಹಾಗೆ ಮಾಡಿ ಹಿಂಗೆ ಮಾಡಿ ಅಂದ್ಕೊಂಡು ಇದೆಲ್ಲ ಮಾಡೋದಿಲ್ಲ. ನಾನು ಫ್ರೀ ಬಿಟ್ಟಿರ್ಕಣ್ಣವ್ರು. ಈಗ ಶ್ಯಾಮಲ, ನಾನು ಅದಕ್ಕೆ ನಿಂಗೆ ಐಕಮ್ ಕೇಳಿದ್ದು ಮಾತಾಡ್ಕಿದ್ದಿತ್ಕಂಡು ನಿನಗೆ. ಅಲ್ಲ, ಮಂಜಂದು ಹೇಳ್ದೆಯಲ್ಲ ನೀನು, ಏಗಳಿಂದ ಹಿಂಗೆ ಸೊಸತ್ರ ಮಾತಾಡೋದಿಲ್ಲ ನಿನ್ನೊಟ್ಟಿಗೆ. ಹತ್ತ ಮಾತಾಡೋದು ಬಿಟ್ಟಿನ ಅಥವಾ ಚೂರು ಮಾತಾಡತ್ನ? ಒಂಥರ ಸಡಿ ಮಾಡೋದು ಕಣಿ, ಒಂಥರ ಹಿಂಗೆ ಅನ್ಕೊಂಡಿಲ್ಲ. ಒಂದೊಂದು ಸಲ ಮಾತಾಡ್ತರು ಆರು. ಈಗ ರಾತ್ರಿ ಯಾರು ಕೂಡಲೇ ಆಚೆ ಬದಿ ತಿರ್ಕೊಂಡು ಮೊಬೈಲಲ್ಲೇ ಇರ್ತಿರ್ಕಣ. ಎಂತಕೆಂದ್ರೆ ಬೋರ್ ಹತ್ತ ಸುಮ್ಮನೆ ಮೆಸೇಜ್ ಕಮ್ದು ವೀಡಿಯೋ ಕಮ್ದು ಅಂತಾರೆ. ಒಂದೊಂದು ಮಾತಾಡೋದು ಇದು ಎಂಥದ್ದು ಇಲ್ಲ ಕಣ. ಬೆಳಗಿನ ಹೊತ್ತು ಅಷ್ಟೇ, ಬೆಳಗ್ಗೆ ಬೇಗ ಎದ್ದಿರ್ತಾರಪ್ಪ, 5 ಗಂಟೆಗೆ ಎದ್ದಿರ್ತಾರೆ. ಎದ್ದಲ್ಲಿ ಹಾಲಲ್ಲೆಲ್ಲ ಕೂತ್ಕೊಂಡಿರ್ತಾರೆ ಕಣಿ ಮೊಬೈಲ್ ಇಟ್ಕೊಂಡು. ಮೊಬೈಲ್ ಇಲ್ದಿರೆ ಕೆಲಸ ಮಾಡ್ತಾರೆ. ಕೆಲಸಕ್ಕೇನು ಅಡ್ಡಿಲ್ಲ, ಮಾವನೊಟ್ಟಿ ಮಾಡ್ತಾರೆ. ಆರು ನನ್ನೊಟ್ಟಿ ಮಾತ್ರ ಅಷ್ಟಕ್ಕಷ್ಟೇ ಮಾತುಕತೆ. ಎಂಥರ ನೀನು ಹಾಗೆ ಇರ್ಕ ಹಿಂಗೆ ಇರ್ಕ ಸೊಸ ಅಂದರೆ ಮಾತಾಡೋದೆಲ್ಲ ಸರಿ ಆಡೋದಿಲ್ಲ, ನೀನು ಮಾತಾಡೋದು ಸೆಟ್ ಆತಿಲ್ಲ ಹಂಗೆ ಎಂಥರ ಹೇಳ್ತಾ. ಇಲ್ಲಪ್ಪ, ಎಂತ ಮಾತಾಡ್ಕೋರು ಮೈ ಮೇಲೆ ಬೀಳ್ತಾರೆ ಸಿಟ್ಟು ಮಾಡ್ಕೊಂಡು. ನಾನು ಅದಕ್ಕೆ ಮಾತಾಡೋಕೆ ಹೋಗ್ತಿಲ್ಲ, ಸುಮ್ಮನೆ ಐಕಂತ ಜಾಸ್ತಿ ಮಾತಾಡೋಕ್ಕೆ ಹೋಗ್ತಿಲ್ಲ. ಮಕ್ಕಳೊಟ್ಟಿಗೆ ಒಂದೊಂದು ಸಲ ಆಡ್ತಾರೆ. ಆರೋದೇ ಹೇಳಿನಲ್ಲ, ಟೈಮಿಂಗ್ಸ್ ಕಣಿ. ಒಂದು ಸಾಯಂಕಾಲದ ಹೊತ್ತೊಂದು ಸ್ವಲ್ಪ ಫ್ರೀ ಇದ್ದಂಗೆ ಇರ್ತಾರೆ. ಮತ್ತದು ಎಂಥದ್ದು ಗೇಮ್ಸ್ ಎಲ್ಲ ಆಡೋದು ನಂಬ್ರ ಮೊಬೈಲಾಗ ಅವರು. ಪ್ಯಾಟಿ ಬದಿಗೆ ಹೊತ್ತಂದಿಯಲ್ಲ, ಎಲ್ಲಿಗೆ ಹೊತ್ತನ್ಕ ನೀ ಕೇಳಲಿಲ್ಲ ಹಂಗಾರೆ? ಇಲ್ಲ, ಫ್ರೆಂಡ್ಸ್ ಒಟ್ಟಿ ಮಾತಾಡೋಕೆ ಅನ್ಕೊಂಡು ಹೋತಿರ್ಕಣಿ. ಎಲ್ಲಿ ಹೋತ್ರೇನೋ ಗೊತ್ತಿಲ್ಲ. ಹಂಗೆ ಅನ್ಕೊಂಡು ಆ ಸರೋಜಕ್ಕನ ಗಂಡನೊಟ್ಟಿಗೆ ಒಂದು 20 ಏಗಳಿಗೂ. ಈ ನಡುವೆ ಸರೋಜಕ್ಕನ ಗಂಡ ಅಟ್ಕೆ ಕೆಲಸದಲ್ಲಿ ಬ್ಯುಸಿ ಇದ್ರು. ಅವ್ರಿಗೇನ್ರು ನಾನೇ ಪ್ಯಾಟಿ ಬದಿಗೆ ಹೋತಿಲ್ಲ ಮರೀತಿ, ಸಾಯಂಕಾಲ ಒಂದು 10 ನಿಮಿಷ ಒಪ್ಪದಷ್ಟೇ ಅಂತಾರಪ್ಪ. ಈ ಗಂಡಸ ಮತ್ತೆ ಯಾರು ಜಾಸ್ತಿ ಫ್ರೆಂಡ್ಸ್ ಎಲ್ಲ ಇಲ್ಲಲ್ಲ, ಅದಕ್ಕೆ ಏಗಳು ಅವರೊಟ್ಟಿಗೆ ಇಪ್ಪದು. ಎಂಥದ್ದು ಮರ್ರೆ, ಒಂದು ಮಾತಾಡ್ರಲ್ದ ನಾ ಎಂಥರು ಹೇಳೋಕಪ್ಪದು. ಮಾತಾಡಿದ್ರೆ ಗಳ್ಳಟ್ಟಿಗೆ ಬತ್ತರೆ. ನಾ ಅದಕ್ಕೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಕಣಿ. ಕೆಲವು ಗಂಡಸ್ರ ಒಂದು ಏಜಾರು ಕೂಡಲೇ ಹಾಗೆ ಆತ್ರು. ಹೇಳೋದು ಅನ್ಕೊಂಡಲ್ಲ, ಆರು ಸ್ವಲ್ಪ ಜೋಪಾನ ಮಾಡು. ರಾತ್ರಿ ಮೊಬೈಲಾಗ ಎಂತ ಮಾಡ್ತಾ ಅನ್ಕೊಂಡು ಒಂದು ಸತಿ ಅಬ್ಸರ್ವ್ ಮಾಡಿ. ಎಂತ ವೀಡಿಯೋ ಅಂದರೆ ಎಂತ ಕಾಂತ, ನೀ ಎಂತ ಅಬ್ಸರ್ವ್ ಮಾಡೋದೇ ಇಲ್ಯಾಕಂತ. ತಕಂತ್ರು ಎಂತಾರೋ ಕಣ್ಕಂಡ್ಲಿ. ಹಂಗಲ್ದ, ನಿಂಗೆ ಎಂಥದ್ದು ಗೊತ್ತಿಲ್ಲ, ಎಲ್ಲ ಬಿಡಿಸಿ ಹೇಳ್ರು ಮಾತ್ರ. ಈಗಣ ನೀನು ಅವನ ಮೊಬೈಲ್ ಕಾಂತ ಅನ್ಕ ಬಿಡ್ಬೇಡ. ನೀನು ನಿನ್ನ ಕಡೆಗೆ ಹೆಂಗಾರೋ ಮಾಡಿ ಅವ್ನು ಮಾತಾಡ್ಕ ಆ ರೀತಿ ಮಾಡ್ಕೊಂಡು ಕ್ಷಮಲ. ಒಂದು ಹೇಳ್ನಲ್ಲ, ಕೆಲವು ಗಂಡಸ್ರು ಹಾಗೆ
ಅವರಿಗೆ ಮದುವೆ ಒಂದಷ್ಟು ವರ್ಷ ಆದಮೇಲೆ ಇವಳ ಒಂಥರ ಹಳ ತಿಂದಿದ್ದು ಮಂಗೆ ಆಗ್ತವ್ರಿಗೆ. ಮತ್ತೆಂತ ದಿನ ಮಾತಾಡೋದು ಬೇಜಾರು ಆಪದೆ ಸಹಜ, ಇಲ್ಲ ಅನ್ಕಂಡಲ್ಲ. ಆರು ತೀರ ಮಾತಾಡ್ದಿದ್ದಂಗೆ ಇಪ್ಪದ ಸಮಾತಿಲ್ಲ ಮಗ. ಅದು ಎಂತ ಕಂಡ ನಾನು ಈಗಲೇ ಎಂತ ಹಿಂಗೆ ಹಂಗೆ ಅಂತ ಸುಮ್ಮನೆ ಹೇಳೋದಲ್ಲ ಮಂಜನ ಮೇಲೂ. ನೀವು ಒಂದು ಕಣ್ಣಿಡ ಅವನ ಮೇಲೆ. ಬೇಜಾರು ಮಾಡ್ಕೊಂಡ್ಬೇಡ, ಹಿಂಗೆ ಹೇಳ್ತೇನೆ ಕಂಡಕ್ಕ. ಮಂಜ ಒಳ್ಳೆಯೇ. ಆರು ಕಣ್ಮಗ ಮೊಬೈಲು ಯಾರ್ದು ಮೆಸೇಜ್ ಬಂತು ಅಥವಾ ಎಂಥದ್ದು ಎಂತ ಹೇಳೋಕತ್ತೆ ಹೇಳೋದು ಹೇಳನಲ್ಲ. ನೀನೇ ಅದನ್ನ ಎಂತ ಅನ್ಕ ವಿಚಾರ ಮಾಡ್ಕೊ. ನಾವು ಅದಕ್ಕೆ ಮಧ್ಯೆ ಪಪ್ಪಕ್ಕಾತಿಲ್ಲ. ನೀ ಎಂತ ಕಾಣು, ಒಂದು 4 ದಿನ ಅಬ್ಸರ್ವ್ ಮಾಡು. ರಾತ್ರಿ ನಿದ್ದೆ ಬಂದರ ಕಣ್ಣಂಗೆ ಮಾಡು. ಹೋಗೂರ ಎಂತ ಮಾಡ್ತಾ ಮೊಬೈಲಲ್ಲಿ ಕಾಣು. ಹೊರಗೆ ಪ್ಯಾಟಿಗೆ ಹೊತ್ತಂತಿಲ್ಲ ನೀನು. ಒಂದು ದಿವಸ ಹೋಗ ಹಿಂದಿಂದೆ ಎಲ್ಲಿಗೆ ಹೊತ್ತ ಏನು ಕಾಣು. ಸುಮ್ಮನೆ ಬಿಟ್ಕೊಂಡ್ಕೋಯ್ಬೇಡ. ನಾ ಹಿಂಗೆ ಹೇಳ್ತೇನ್ಕ ಬೇಜಾರು ಮಾಡ್ಕೊಂಡ್ಬೇಡ ನೀನು. ಕಡೆಗೆ ಎಂತ ತನಕ ಕಾಂಬ. ಮತ್ತು ಹಂಗೆಲ್ಲ ನಾವೆಲ್ಲ ಇತ್ತಲ್ಲ ಹೆಚ್ಚು ಕಮ್ಮಿ ಯಾರೇ. ಹೆಚ್ಚು ಕಮ್ಮಿ ಅಂದರೆ ಅಯ್ಯೋ, ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆಯೇ ಮಾಡಲಿಲ್ಲ ಅಮ್ಮ. ನೀವೀಗ ಹೇಳದ್ಕೇಂಡೆ ನಂಗೊಂಥರ ಭಯ ಆದಂಗಿತ್ತು. ಹೆಚ್ಚು ಕಮ್ಮಿ ಅಂದರೆ ಎಂಥದೇ? ಥೋ ಕಾಣಿದ್ದೇ ಹೇಳುದು. ಟೆನ್ಷನ್ ಮಾಡ್ಕೊಂಬಾಗ. ಅದು ಎಂತ ಏನೋ ನಿಧಾನ ಕಂಡ ಮಾಡಿ ಮುಂದೆ ಎಂತ ಅನ್ಕ ಕಾಂಬ. ಈಗ ನಾ ಹೇಳೋದಿಷ್ಟು ಮಂಡೇಲಿ ಇಟ್ಕೊ. ಕತ್ಲಪ್ಪ ಅಂತ ರೆಡಿಯಾಗಿ ನಾನು ಇನ್ನು ಹೋಗ್ಬಿಟ್ಟು ಬತ್ತೆ ಮನೆಗೆ. ಮುಖ ತೊಳ್ಕೊಂಡು ಒಂದು ಹಣಿಗೆ ಇಟ್ಕೊ. ಒಂಚೂರು ಲಿಪ್ಸ್ಟಿಕ್ ಎಲ್ಲ ಹೈಕೋ. ಒಂಚೂರು ಸ್ಟೈಲೇ ಇರ್ಕು. ನಿಂಗೆ ಈಗಲೇ ಹೇಳ್ತೆ ಮುಂಜ ಮಾತಾಡೋದಿಲ್ಲ ಎಂತಂತ. ಎಲ್ಲರೂ ಗಮನ ಬೇರೆ ಬದಿ ಓದ್ತಿದ್ರೆ ನೀ ಇಷ್ಟೊತ್ತಿಗೂ ಹಿಂಗೆ ಮಾಡ್ಕೊಂಡ್ರೆ ಮತ್ತೆ ಎಂತ ಮಾಡ್ತಾರೆ ಅವನಾರು? ಹಿಂಗೆ ಹೇಳೋದು ಅರ್ಥ ಆಗ್ತಿಲ್ಲ. ಅದೇ ಹೇಳನಲ್ಲ, ಹಿಂದೆ ಮುಂದೆ ಗೊತ್ತಿಲ್ಲದೆ ನಾವೆಂಥರ ಹೇಳಿದ್ರು ತಪ್ಪು. ಆರು ನಾ ಇಷ್ಟು ಹೇಳೋದ್ರೊಳಗೆ ನೀನು ಸೂಕ್ಷ್ಮನ ಅರ್ಥ ಮಾಡ್ಕೊಂಡಿದ್ದೆ ಅಂತ ಅನ್ಕಂತೆ. ಹಂಗೆ ಅನ್ಕೊಂಡು ಮುಖ ಸಣ್ಣದು ಹೈಕೊಂಡು ಸುಮ್ಮನೆ ಯೋಚನೆ ಮಾಡಬೇಡ. ಎಂತ ಮಾಡ್ಕ ಏನು ಮುಂದೆ ಯೋಚನೆ ಮಾಡು. ಅದ್ರ ಬಗ್ಗೆ ನಿನ್ನ ಗಮನ ಇರಲಿ. ಇವತ್ತು ರಾತ್ರಿ ಅವ್ನು ಮೊಬೈಲ್ ಇಟ್ಕೊಂತನಲ್ಲ, ಅವನು ಎಂತ ಮಾಡ್ತಾ ಕರೆಕ್ಟಾಗಿ ಕಾಣ್ ನೀನು ಅಕ್ಕ.